ರಾಜ್ಯದಲ್ಲಿ ಯಾರೋ ಒಬ್ಬರು ಹೇಳೋ ಮಾತಿಗೆ ಸಿಎಂ ಬದಲಾಗಲ್ಲ ಎಂದು ಬಿಜೆಪಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ ನೀಡಿದ್ದಾರೆ. ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿಯಾಗಿ 2 ವರ್ಷ ಯಡಿಯೂರಪ್ಪ ಅವರೇ ಆಗಿರ್ತಾರೆ. ಇದು ಕೇಂದ್ರದ ನಿರ್ಧಾರ ಎಂದು ಹೇಳಿದ್ದಾರೆ. ಜನರಲ್ಲಿ ಗೊಂದಲ ಮೂಡುವಂತೆ ಮಾಡುವುದು ಸೂಕ್ತ ಅಲ್ಲ ಎಂದು ಯತ್ನಾಳಿಗೆ ಎಚ್ಚರಿಕೆಯನ್ನ ನೀಡಿದ್ದು, ಪಕ್ಷದ ವಿರುದ್ಧ ಬಾಯಿಗೆ ಬಂದ ಹಾಗೆ ಹೇಳಿಕೆ ನೀಡುವುದು ಸರಿಯಲ್ಲ. ಇವರ ಹೇಳಿಕೆಗೆ ಕೇಂದ್ರವೇ ಶಿಸ್ತು ಕ್ರಮ ಕೈಗೊಳ್ಳಲಿದೆ ಎಂದು ಪ್ರತ್ಯುತ್ತರ ನೀಡಿದ್ದಾರೆ. ಒಬ್ಬರು ಸ್ಟೇಟ್ಮೆಂಟ್ನ ಅವರ ಇದರಲ್ಲಿ ಮಾಡಿರ್ಬೋದು, ಬಟ್ ವಾಟ್ ಎವರ್ ಏನೇ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರೇ ಮತ್ತು ನಿರ್ಧಾರಗಳು ಯಾವಾಗಲೂ ಕೂಡ ನಮ್ಮ ಕೇಂದ್ರದ BJP ಪಕ್ಷ ಮಾಡಿದೆ. ಮತ್ತು ಈ ಥರದ ಗೊಂದಲಗಳು ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂಥದ್ದು ನನ್ನ ಭಾವನೆಗಳು. ಮಾಡಬಾರ್ದು, ಒಳ್ಳೆಯದಲ್ಲ, ಒಳ್ಳೆಯ ಬೆಳವಣಿಗೆ ಅಲ್ಲ. ಅದಕ್ಕೆ ನೋಡ್ಕೊಳ್ಳೋದಕ್ಕಂತಲೇ ಕೇಂದ್ರ ಇದೆ, ಪಕ್ಷ ಇದೆ. ಅದ್ರದ್ದೇನಾದ್ರು ಅಹವಾಲುಗಳಿದ್ದರೆ ಅದನ್ನು ಹೇಳಬೇಕು. ಅದಕ್ಕೋಸ್ಕರನೇ ಇದಕ್ಕೆ ಒಂದು ನೀತಿ ಇದನ್ನು ಈಗಾಗಲೇ ಅವರಿಗೆ ವಾರ್ನಿಂಗ್ಸ್ನ ಕೊಟ್ಬಿಟ್ಟು ಮಾಡಿದ್ದಾರೆ. ಪಕ್ಷ ಅದಕ್ಕೆ ಶಿಸ್ತಿನ ಕ್ರಮಗಳನ್ನು ತಗೋತೀವಿ, ಅಲ್ಲಿಗೆ ನಾವು ರವಾನೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಕೇಂದ್ರ ಏನು ತೀರ್ಮಾನ ಮಾಡ್ತದೋ ಸದಾನಂದ ಗೌಡರು ಕೂಡ ಒಂದು ಹೇಳಿರುವಂಥದ್ದು ಅವರ ಬಗ್ಗೆ, ಅವರ ಪದೇ ಪದೇ ಈ ರೀತಿ ಹೇಳಿಕೆಗಳು ಕೂಡ ಸರ್ಕಾರಕ್ಕೆ ಕೂಡ ಮಾಡಬಾರ್ದು. ಸದಾನಂದ ಗೌಡರು ಹೇಳಿರೋದು ಅಪ್ಪಟ ಕರೆಕ್ಟ್ ಆಗಿರ್ತಕ್ಕಂಥ ಮಾತುಗಳು ಆಡಬಾರ್ದು. ಪಕ್ಷ ಈ ಥರ ನಡೀತಕ್ಕಂಥ ಯಾರಿಗೂ ಕೂಡ ಸಮಸ್ಯೆ ಬರದೇ ಇರತಕ್ಕಂಥ ದಿನ ಅಲ್ಲ. ಎಲ್ಲರಿಗೂ ಸಮಸ್ಯೆ, ಎಲ್ಲರಿಗೂ ರಾಜಕೀಯವಾಗಿ ಮೇಲೆ ಬರಬೇಕು ಅಂತ ಇರ್ತದೆ. ಬಟ್ ಮತ್ತೊಬ್ಬರನ್ನು ತುಳಿದು ಬರಬೇಕು ಅಂತ ಅವಶ್ಯಕತೆಗಳಿಲ್ಲ. ಹಾಗೆ ಮತ್ತೊಬ್ಬರನ್ನು ಹೀಯಾಳಿಸಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತೊಬ್ಬರು ಕಾಂಪಿಟೇಟಿವ್ ಇದೆ, ಅದಕ್ಕಿಂತ ಜಾಸ್ತಿ ದುಡಿದು ತೋರಿಸ್ಬೇಕು, ಅದಕ್ಕಿಂತ ಜಾಸ್ತಿ ಹೆಸರನ್ನು ಜನ ಅಪೇಕ್ಷೆ ಪಟ್ಟ ಕೊಟ್ಟು ತಗೊಂಡು ಕೆಲಸವನ್ನು ಮಾಡಬೇಕು. ಅವ್ರಿಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಇವತ್ತಾಗಿಲ್ಲ, ಭಾಳ ವರ್ಷಗಳಿಂದ ಭಾಳ ಇದರಿಂದ ಸರ್ಕಾರಗಳು ಬಂದಾಗ ಆಗಿದ್ದಾರೆ. ಆ ಕಡೆಯಿಂದನೂ ಆಗಿದ್ದಾರೆ, ಮುಂದೂ ಕೂಡ ಆಗ್ಬೋದು. ಅದು ಜನರ ಅಪೇಕ್ಷೆ ಮತ್ತು ಪಕ್ಷದ ತೀರ್ಮಾನನೇ ಹೊರತು ಇಲ್ಲಿಯವರೇ ಆಗಬೇಕು ಅಲ್ಲಿಯವರೇ ಆಗಬೇಕು ಅಂತೇಳಿ ಪಕ್ಷನೂ ತೀರ್ಮಾನ ಮಾಡಿದ್ದಿಲ್ಲ. ಅದು ಜನಗಳೇ ಬಿಟ್ಟಿರ್ತಕ್ಕಂಥದ್ದು ಮತ್ತು ಶಾಸಕ ಮಿತ್ರರೇ ಬಿಟ್ಟಿರ್ತಾರೆ.